ಕನ್ನಡದಲ್ಲಿ ವೈವಿಧ್ಯಮಯವಾದ ಕತೆ, ಕವನ, ಮಹಾಕಾವ್ಯ ಇತ್ಯಾದಿಗಳ ಮೂಲಕ ರಸ ಸಾಹಿತ್ಯವನ್ನು ಕಟ್ಟಿಕೊಟ್ಟ ರಸಋಷಿ ಕವಿ ಕುವೆಂಪು ಎಂದು ಉಪನ್ಯಾಸಕರಾದ ಆಂಜನೇಯಲು ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕವು ಪಾವಗಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆಯ ಕುವೆಂಪು ಗೀತಗಾಯನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾನವ ವಿಶ್ವಮಾನವನಾಗುವುದು ಹೇಗೆ ಎಂಬ ಅಂಶಗಳನ್ನು ಕವಿ ತನ್ನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಲ್ಲಿನ ದೂರದೃಷ್ಟಿ ಮತ್ತು ವೈಚಾರಿಕತೆ ಬರಹಗಳು ಮಾನವನ ಜೀವನವನ್ನೇ ಬದಲಿಸುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕುವೆಂಪುರವರನ್ನು ಓದಬೇಕು ಎಂದರು. ಕನ್ನಡ ಉಪನ್ಯಾಸಕ ಅನಿಲ್ ಕುಮಾರ್ ಮಾತನಾಡಿ, ರಾಷ್ಟ್ರಕವಿ ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನು ಸಾಹಿತ್ಯದ ಮೂಲಕ ನೀಡಿದ್ದಾರೆ. ಅವರ ಪಂಚಮಾತ್ರಗಳನ್ನು ನಾವು ಜೀವಮಾನದಲ್ಲಿ ಅಳವಡಿಸಿಕೊಂಡು ಸಾಗಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಅಧ್ಯಕ್ಷ ನಾಗರಾಜು, ಕಾರ್ಯದರ್ಶಿ ಚಂದ್ರಶೇಖರ್ ಮುದ್ರಾಡಿ, ಶಿಕ್ಷಕಿ ವಿದ್ಯಾಶ್ರೀ ಮಾತನಾಡಿದರು. ವಾಸವಿ ವಿದ್ಯಾನಿಕೇತನ ಮತ್ತು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕುವೆಂಪು ಗೀತೆಗಳ ಗಾಯನ ಮಾಡಿದರು. ಇದೇ ವೇಳೆ ಶಾಲಾ ಗ್ರಂಥಾಲಯಕ್ಕೆ ಉಪನ್ಯಾಸಕ HR ದೇವರಾಜು 20 ಕನ್ನಡ ಪುಸ್ತಕಗಳನ್ನು ನೀಡಿದರು. ಗ್ರಾಮದ ಕುವೆಂಪು ವೃತ್ತದಲ್ಲಿ ಬೆಳಿಗ್ಗೆ ಕುವೆಂಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಕ್ಕಳಿಗೆ ಸಿಹಿಯನ್ನು ಹಂಚಲಾಯಿತು. ಶಿಕ್ಷಕ ಹನುಮಂತರಾಯಪ್ಪ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ IA ನಾರಾಯಣಪ್ಪ, P ಹರಿಕೃಷ್ಣ, ಹೋಬಳಿ ಘಟಕದ ರಾಮಲಿಂಗಯ್ಯ, ಫಕ್ರುದ್ದೀನ್, ಚನ್ನಮಲ್ಲಿಕಾರ್ಜುನ, ರಘುನಂದನ್, ಶಿಕ್ಷಕರಾದ ಹರೀಶನ್, ನಾಗಪುಷ್ಪ R, ರೇಣುಕಾದೇವಿ, ಮಾಲತಿ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ್. ಮುಂದೆ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿವೃತ್ತಿ ಹೊಂದಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಬಹುಶಃ ಈ ಒಂದು ನವ ಕನ್ನಡವನ್ನ ಅಥವಾ ನವಯುಗದ ಕನ್ನಡವನ್ನ ಒಂದು ಮೈಲುಗಲ್ಲಾಗಿ ನೋಡ್ತಾ ಹೋದ್ರೆ ಕುವೆಂಪುರವರ ಮೈಲುಗಲ್ಲು ಅಂತ ಗುರುತಿಸ್ತಾರೆ ಕನ್ನಡ ಸಾಹಿತ್ಯದಲ್ಲಿ. ಯಾಕೆ ಅನ್ನೋ ಮಾತು ಇದೆ. ಹಳೆಗನ್ನಡಕ್ಕೆ ಪಂಪರನ್ನ ಗುರುತಿಸ್ತಾರೆ, ಹೊಸಗನ್ನಡದಲ್ಲಿ ಕುವೆಂಪು ಅವರನ್ನ ಗುರುತಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಕವಿಗಳು ಸಾಹಿತ್ಯವನ್ನು ಬರೀತಾರೆ. ಬರೆದಂತ ಎಲ್ಲಾ ಸಾಹಿತ್ಯವು ಶ್ರೇಷ್ಠವಾಗಿ ಆಗಿದೆ ಕನ್ನಡದಲ್ಲಿ. ಆದಾಗ್ಯೂ ಅದರಲ್ಲೂ ಸಹ ಉತ್ತಮವಾದ ಯಾವ್ದು ಇದ್ರೆ ಅಂತ ಹೇಳಿದ್ರೆ ಅದು ಪಂಪ ಇರ್ಬೋದು ಅಥವಾ ಕುವೆಂಪು ಇರ್ಬೋದು. ಯಾಕೆ ಕುವೆಂಪುನ ಅತ್ಯಂತ ಶ್ರೇಷ್ಠವಾದ ಕವಿ, ಜಗದ ಕವಿ, ಯುಗದ ಕವಿ ಅಂತ ಕರಿತಾ ಹೋಗ್ತಾರೆ, ರಸಋಷಿ ಅಂತ ಕರಿತಾ ಹೋಗ್ತಾರೆ, ವಿಶ್ವಮಾನವ ಸಂದೇಶ ನೀಡಿರ್ತಕ್ಕಂಥ ಕವಿ ಅಂತ ಕರಿತಾ ಹೋಗ್ತಾರೆ ಅಂತ. ಡಿಸೆಂಬರ್ 29 ಈಗ ಅಕ್ಟೋಬರ್ 2 ಸೆಪ್ಟೆಂಬರ್ 5 ನವೆಂಬರ್ 14 ಮಕ್ಕಳ ಡಿಸೆಂಬರ್ 29 ಅವರು ಗಣ್ಯ ವ್ಯಕ್ತಿಗಳನ್ನ ಅವ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡ್ಬರ್ತಕ್ಕಂಥದ್ದು ನಮ್ಮ ಹಿಂದೆಲ್ಲೂ ನಡ್ಕೊಂಡ್ಬಂದಿರೋ ಒಂದು ಪರಿಪಾಠ ಆಗಿದೆ. ಯಾಕೆ ಇದ್ರ ಉದ್ದೇಶ ಏನಿರ್ಬೋದು, ಏನೋ ನಿಮ್ಗೆ ಏನಾದ್ರು ಗೊತ್ತಿರ್ಬೋದಾ? ನೋಡಿದ್ದೀರಾ ಯಾಕೆ ಮಾಡ್ತಾ ಇದ್ರಿ? ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯು ಪೂಜೆಯ ಕರ್ಮವೇ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕನ್ನಡವೆನೆ ನುಡಿದಾಡುವುದೆನ್ನದೆ ಕನ್ನಡವೆನೆ ಕಿವಿಗೆ ಬರುವುದು. ಕಾಮನವೆಲ್ಲನು ಕಾಣುವ ಕವಿಯಳು ಮೆಲ್ಲನೆ ಮನೆಯೈಕ ಮೆರೆಯುವುದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ. ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಓಂ ಸರ್ವಣ ಪ್ರಿನ್ಸ್, ಬೆಂಗಳೂರು ಬೊಮ್ಮನಹಳ್ಳಿ.
ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, ಪೌಚ್ ಫೋಲ್ಡರ್ಸ್, ಸೆಂಟರ್ ಪಿನ್ನಿಂಗ್, ಸ್ಪಾಟ್ UV ಪ್ರಿಂಟಿಂಗ್ ಆ್ಯಂಡ್ ಕೋಟಿಂಗ್, ಫಾಯಿಲಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್, eco solvent printing, flex vinyl leaflets, business card, posters, calendars, school and college textbook, light boards, perfect binding, envelope, certificate cake box, catalogs, popcorn box, letterhead, LED boards, ACP boards ಇತ್ಯಾದಿಗಳನ್ನು ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ. ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ. ಮಿಸ್ಟರ್ ಸರವಣ, ಮಾಲೀಕರು, ಓಂ ಸರವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.